ಸಲ್ಮೇಲು ನಮ್ಮ ಕುಡ್ಲತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ಇಲ್ಲಡೆ ಧರ್ಮ ಜಾಗೃತಿ ಮಲ್ತದು ಹಿಂದುಲೆಡ ಒಗ್ಗಟ್ಟದ ಶಕ್ತಿಗೆ ರೂಪ ಕೊರಡುಂದು ಒಡಿಪು ಅದಮಾರ್ ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಪಂತೆರು ಗಣೇಶ್ಪುರ ಶ್ರೀ ಮಹಾಗಣಪತಿ ದೇವಸ್ಥಾನಡು ಬ್ರಹ್ಮಕಲಶದ ದಿನ ನಡೆತಿನ ಧಾರ್ಮಿಕ ಸಭೆಟ್ಟು ಆರ ಆಶೀರ್ವಚನ ಕೊರಿಯರು ಕಾಟಿಪಳ್ಳ ಗಣೇಶಪುರತ ಶ್ರೀ ಮಹಾಗಣಪತಿ ದೇವಸ್ಥಾನಡು ಸಹಸ್ರ ಕುಂಭ ಬ್ರಹ್ಮಕಲಶದ ದಿನ ನಡೆತಿನ ಧಾರ್ಮಿಕ ಸಭೆನು ಒಡಿಪು ಅದಮಾರ್ ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಉದಿಪನ ಮಲ್ತೆರು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಧರ್ಮೇಂದ್ರ ಗಣೇಶಪುರ ಮಾತಿರೆಲ್ಲ ಎತ್ಕೊಂಡೆರು ಸ್ವಾಮೀಜಿ ಆಶೀರ್ವಚನ ಕೊರ್ತು ದೇವಸ್ಥಾನ ಕಟ್ಟುನ ಬ್ರಹ್ಮ ಕಲಶುಡ್ದು ಬೊಕ್ಕ ಭಕ್ತರಿನ ಕರ್ತವ್ಯ ಮುಗಿಯಂದು ಇಲ್ಲಡ್ಲ ಧರ್ಮ ಜಾಗೃತಿ ಮಲ್ತದು ಹಿಂದೂ ಬಂಧುಲೆಡ ಒಗ್ಗಟ್ಟಿದ ಶಕ್ತಿಗೆ ರೂಪ ಕೊರಡೊಂದು ಪಂಡೆರು ಡಾಕ್ಟರ್ ದೇರೆಬೈಲು ಶಿವಪ್ರಸಾದ್ ತಂತ್ರಿಯರು ಬ್ರಹ್ಮ ಕಲಶದ ಬಗೆಟ್ ಮುಖ್ಯ ಭಾಷಣ ಮಲ್ತೆರು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ ಪಾತೆರ್ದು ನೂದೆಡ್ದು ಮಿಕ್ಕದು ಸಾರಗಟ್ಲೆ ಕೋಟಿ ರೂಪಾಯಿ ಖರ್ಚು ಮಲ್ತದ ಕಟ್ಟಿನ ದೇವಸ್ಥಾನಕ್ಕೂ ಪೋಪುನಕಲು ಭವಿಷ್ಯಡು ಉಪ್ವೇರ ಪನ್ಪುನೇನು ನಮ್ಮನ್ನು ನಮೋನೆ ಪ್ರಶ್ನೆ ಮಲ್ಪೊಡಾತನೆಂದು ಪಂಡಿರು ಕಟೀಲು ಶ್ರೀ ಕಮಲಾದೇವಿ ಪ್ರಸದ್ದ ಆಸರಣ್ಣ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಜ್ಯೋತಿಷಿ ನಾಗೇಂದ್ರ ಭಾರದ್ವಾಜ್ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ಕೆಕಿ ವಾಸುದೇವ್ ಶೆಟ್ಟಿ ಸುರೇಶ್ ಶೆಟ್ಟಿ ಸಂತೋಷ್ ಶೆಟ್ಟಿ ರಶ್ಮಿ ಸಮಂತ್ ಕುಶಲ್ ಭಂಡಾರಿ ಬೊಂಬಾಯಿ ಮೋಹನ್ ಚೌಟ ನಿಜ ಬೇತೆ ವಲಯದ ನಾಯಕರು ಬೆನ್ನೆರಾದ ಪಾಲ್ದೆತ್ತೊಂಡೆರು ಬ್ರಹ್ಮಕಲಶ ಸಮಿತಿ ಕಾರ್ಯ ಗುರ್ಕಾರ್ಯರು ಯಾದವ ಕೋಟ್ಯನ್ ಈ ಪೊರ್ತುಲಿತ್ತರು ಆರ್ಜೆ ಪ್ರಸನ್ನ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ದೇವರ ಒಂದು ಮೂರ್ತಿಯ ಪ್ರತಿಷ್ಠೆ ಗರ್ಭಗುಡಿಯೊಳಗೆ ನಡೆದಿದೆ. ಆದರೆ ಪ್ರಾಯ ನಾನು ಅಂದುಕೊಳ್ತೇನೆ ನಮ್ಮೆಲ್ಲರ ಜವಾಬ್ದಾರಿ ಈ ಪ್ರತಿಷ್ಠೆ ಆದಮೇಲೆ ಅಥವಾ ಬ್ರಹ್ಮಕಲಶ ಆದ ನಂತರ ಅಭಿಷೇಕ ಆದ ನಂತರ ಇನ್ನಷ್ಟು ಹೆಚ್ಚಿದೆ ಅಂತ. ಅದೇನು ಕೆಲಸ ಇರೋದು ಅಂತ ಕೇಳಿದರೆ ಮನೆಗೆ ಹೋಗಿ ಗಣಪತಿಯ ಪ್ರತಿಷ್ಠೆ ಮನಗಳಲ್ಲಿ ಮಾಡಬೇಕು. ಆ ಕೆಲಸ ಬಾಕಿ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹೇಳಿಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿದೆ. ಇವತ್ತು ಸಂಖ್ಯಾಬಲವೇ ಮುಖ್ಯ ಆಗಿರುವ ಕಾಲದಲ್ಲಿ ನಮ್ಮ ಸಂಖ್ಯೆಯು ಕೂಡ ಕಡಿಮೆ ಆಗದಂತೆ ಕೂಡ ನೋಡಿಕೊಳ್ಬೇಕು. ಅದರೊಟ್ಟಿಗೆ ಯಾವ ಸಂಖ್ಯೆ ಇದೆಯೋ ಅವರಿಗೆ ಒಳ್ಳೆಯ ಚಿಂತನೆಗಳನ್ನು ಕೂಡ ಕೊಡಬೇಕಾಗ್ತದೆ. ಸರ್ವತ್ರ ಗೋಸಿ ಭಗವನ್ ಅಂತ ಶಾಸ್ತ್ರ ಹೇಳ್ತದೆ. ದೇವರು ಎಲ್ಲ ಕಡೆ ಇದ್ದಾರಂತೆ. ಎಲ್ಲ ಕಡೆ ಇರತಕ್ಕಂತಹ ದೇವರಿಗೆ ದೇವಸ್ಥಾನದ ಅಗತ್ಯ ಏನು ಅಂತ ಒಂದು ಮೊದಲ ಪ್ರಶ್ನೆ ಬರ್ತದೆ. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ ದೇವರಿಗೆ ದೇವಸ್ಥಾನ ಬೇಡ ಅಂತ. ದೇವಸ್ಥಾನ ಬೇಕಾಗಿರತಕ್ಕದ್ದು ಭಕ್ತರಿಗೆ ಅಂತ. ಭಕ್ತರ ಅನುಗ್ರಹಕ್ಕೋಸ್ಕರ ದೇವರನ್ನು ಭಕ್ತರು ವಿಗ್ರಹದಲ್ಲಿ ದೇವಾಲಯವನ್ನು ಕಟ್ಟಿ ವಿಗ್ರಹದಲ್ಲಿ ಆವಾಹಿಸಿ ಪೂಜೆ ಮಾಡಿ ಅಲ್ಲಿ ವಿಶೇಷವಾದಂತಹ ಶಕ್ತಿ ನೆಲೆ ನಿಲ್ಲುವಂತೆ ಮಾಡಿ ದೇವರಿಂದ ಅನುಗ್ರಹವನ್ನು ಪಡೆಯುವುದೇ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿರ್ತಕ್ಕಂತಹ ದೇವಾಲಯ ಸಂಸ್ಕೃತಿ ಅಂತಾಗಿ. ಆ ಮಂತ್ರದ ಶಕ್ತಿಯಿಂದ ಮಾಡತಕ್ಕಂತಹ ಬ್ರಹ್ಮಕಲಶೋತ್ಸವಾದಿ ಪೂಜಾ ವಿಧಿವಿಧಾನಗಳಿಂದ ನಮ್ಮ ಶಿಲೆಯಾಗಿರತಕ್ಕಂತಹ ಮೂರ್ತಿ ಎನ್ನುವಂಥದ್ದು ದೇವರಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಬ್ರಹ್ಮಕಲಶ ಹೇಳಿದರೆ ಶಕ್ತಿಯ ಕೇಂದ್ರೀಕರಣ ಅಂತ ಹೇಳ್ಬೋದು. ಸಾವಿರಾರು ಕೋಟಿ, ನೂರಾರು ಕೋಟಿ, ಹಲವಾರು ಕೋಟಿಯಲ್ಲಿ ನಾವು ದೇವಸ್ಥಾನಗಳನ್ನು ಮಾಡ್ತೇವೆ. ಪುಣ್ಯದ ಕೆಲಸ, ಖಂಡಿತ ಪುಣ್ಯದ ಕೆಲಸ. 5-10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಈ ದೇವಸ್ಥಾನ ಕಾಪಾಡುವಂಥ ಹಿಂದೂಗಳು ಇಲ್ಲಿ ಇರ್ತಾರೆ ಇಲ್ವಂತ ಪ್ರಶ್ನೆ ನಮ್ಮನ್ನು ಯಾಕೆ ಕಾಡುವುದಿಲ್ಲ? 10-15-20 ವರ್ಷ ಆದ ಮೇಲೆ ಕೋಟಿಗಟ್ಟಲೆಯಲ್ಲಿ ಮಾಡಿದಂಥ ದೇವಸ್ಥಾನಕ್ಕೆ ಹೋಗುವಂಥ ಹಿಂದೂ ಭಕ್ತರು ಇರ್ತಾರ ಇಲ್ವಂತ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಆ ಪ್ರಶ್ನೆ ನಮ್ಮನ್ನು ಕಾಡದಿದ್ದರೆ ನಾವು ಸಮಸ್ಯೆಯನ್ನು ಎದುರಿಸ್ತೇವೆ. ಈಗೇನೋ ದೇವತಾ ಕಾರ್ಯ, ಪುಣ್ಯ ಕಾರ್ಯವನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಎಷ್ಟರ ತನಕ ಆ ಜಾತಿ ಈ ಜಾತಿ, ಅವನಿಗಾಗಿದೆ ಸಮಸ್ಯೆ, ಇವನಿಗಾಗಿದೆ ಸಮಸ್ಯೆ, ಬಿಲ್ಲವನಿಗಾಗಿದೆ ಸಮಸ್ಯೆ, ಬಂಟನಿಗಾಗಿದೆ ಸಮಸ್ಯೆ, ನನಗಿನ್ನೂ ಆಗಲಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಕೂತ್ರೆ ನಮ್ಮನ್ನ ಕತ್ತರಿಸುವಂಥ ವ್ಯಕ್ತಿಗಳು ಕಾಯ್ತಾ ಇದ್ದಾರೆ ಅಷ್ಟೇ. ನಾನು ಈ ಮಾತನ್ನು ಹೇಳಿದ್ರೆ ನಮ್ಮ ಮೇಲೆ FIR ಆಗ್ತಾರೆ. ಪಶ್ಚಿಮ ಬಂಗಾಳಡು ಹಿಂದುಲಿನ ಮಿತ್ತು ನಡಪುರ ದೌರ್ಜನ್ಯ 2047 ಕಾನಗ ಭಾರತನು ಇಸ್ಲಾಮಿಕ ರಾಷ್ಟ್ರ ಮಲ್ಪನ ಕೆನಿತ ಭಾಗ ಅಂದು RSS ವಿಭಾಗ ಪ್ರಚಾರ ಪ್ರಮುಖ ಸೂರಜ್ ಕುಮಾರ್ ಪಂತೆರು ಕುಡ್ಲಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ನಡಪಾಯಿನ ಪ್ರತಿಭಟನೆಡು ಆರುಪಾತೆರಿಯರು. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮಲ್ಪನ ಕಾರಣಡು ಪಶ್ಚಿಮ ಬಂಗಾಳಡು ಹಿಂದೂಲೆನ ಮಿತ್ತು ದೌರ್ಜನ್ಯ ನಡಪಾವೊಂದುಲ್ಲಿருந்து
ದೂರ್ದು ಬೊಕ್ಕ ಅಲ್ತ ಹಿಂದುಲಿಗೆ ರಕ್ಷಣೆ ಕೊರಡೊಂದು ಒತ್ತಾಯ ಮಲ್ತದೆ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳತ ನಿಲೆಟ್ ಕುಡ್ಲಡು ಪ್ರತಿಭಟನೆ ನಡಪಾದಿತ್ತಿರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಪ್ರಚಾರ ಪ್ರಮುಖ ಸೂರಜ್ ಕುಮಾರ್ ಪ್ರತಿಭಟನೆಡು ಪಾತಿರ್ತು ಹಿಂದೂಲೆಗ್ ಎಚ್ಚರಿಗೆ ಆನಗ ಕೆಡಸು ಅಂಡ ಎಚ್ಚರಿಗೆ ಆಯಿ ಬೊಕ್ಕ ಕೊರ್ಪುನ ಪೆಟ್ಟು ಜನ್ಮದ ಉದ್ದೋಗ್ಲ ನೆಂಪು ದೀಪು ನಂಚಿನವು ಮುಸಲ್ಮಾನರಿಡಿದು ವಕ್ಫ್ ಭೂಮಿನು ಒಯ್ತೊಂದುಂಡು ಅಪಪ್ರಚಾರ ನಡಪಾದಂಡು ವಾ ಇಚಾರಗು ಪ್ರತಿಭಟನೆ ನಡಪಾವಂದುಲ್ಲ ಅಂದು ಪನ್ಪುನ ಗೇನುನೆ ಕೆಲವರೆಗೆ ಇಜ್ಜಿಂದು ಆರ್ಪಂಡೆರು. ಖಿಲಾಫತ್ ಚಳವಳಿದ ಪೊರ್ತುಡು ಕಾಶ್ಮೀರದು ಕಾಶ್ಮೀರಿ ಪಂಡಿತರನ್ನು ಪಿದಾಯಿ ಪಾಡ್ನ ಪೊರ್ತುಡು ಹಿಂದೂಲೆನ ಮಿತ್ತು ಬ್ಯಾರಿ ದೌರ್ಜನ್ಯ ನಡತದಿತ್ತಂಡು. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮಲ್ಪುನ ಕಾರಣಡು ಪಶ್ಚಿಮ ಬಂಗಾಳಡು ಹಿಂದೂಲೆನ ಮಿತ್ತು ಬಾರಿ ದೌರ್ಜನ್ಯ ನಡಪಾವಂದುಲ್ಲೆರು. ಈಗಲೆಟೆ 2047 ಕಾನಗ ಭಾರತನು ಇಸ್ಲಾಮಿಕ ರಾಷ್ಟ್ರ ಮಲ್ಪುನ ಕೆನಿತ ಭಾಗ ಅಂದು ಸೂರಜ್ ಕುಮಾರ್ ದೂರಿಯರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಗುರುಕಾರ್ಯರು ಎಚ್.ಕೆ. ಪುರುಷೋತ್ತಮ್ ಬೊಕ್ಕ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇವಾಗ ಈ ದೇಶದಲ್ಲಿ ಹೊಸ ಒಂದು ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ. 2047ಕ್ಕೆ ಈ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರವಾಗಿ ಮಾಡ್ತೇನೆ ಅಂತ ಘೋಷಣೆಯನ್ನ ಒಂದು ಪಂಗಡ ಈ ದೇಶದ ಕುತಂತ್ರ ಬ್ಯಾರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಆಗುವಂತ ಕೆಲವೊಂದು ಜಿಹಾದಿ ಪ್ರವೃತ್ತಿಯ ಯುದ್ಧಗಳು ಈಗ ಪ್ರಾರಂಭ ಆಗಿದೆ. ಅದನ್ನ ನಾವೆಲ್ಲರೂ ಎದ್ದು ನಿಂತು ಎದುರಿಸುವಂತ ಶಕ್ತಿ ಆಗಬೇಕು. ಯಾಕೆ ಆಗಬೇಕು ಅಂತ ಕೇಳಿದ್ರೆ, ಎಲ್ಲಿ ಮುಸಲ್ಮಾನ ಬಾಹುಲ್ಯ ಇರುವಂತ ಪ್ರದೇಶ ಈಗ ನಾವು ಕಾಣ್ತಾ ಇದ್ದೇವೆ, ಪಶ್ಚಿಮ ಬಂಗಾಳ ಮುಸಲ್ಮಾನ ಬಾಹುಲ್ಯ ಉಳ್ಳಂತ ಪ್ರದೇಶದಲ್ಲಿರುವಂತ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕು. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಯಾವುದು ಹಿಂದೂಗಳ ಮುಸಲ್ಮಾನ ಬಾಹುಲ್ಯ ಉಳ್ಳಂತ ಪ್ರದೇಶದಲ್ಲಿ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ, ನಮಗೆ ಇದಕ್ಕೆಲ್ಲರಿಗೂ ನೆನಪಾಗಬೇಕಾದಂಥದ್ದು ಗೋಧ್ರಾ. ಯಾಕೆಂತ ಕೇಳಿದ್ರೆ, ಆ ರೈಲ್ನಲ್ಲಿ ಹೋಗಿರುವಂತ 50 ಜನ ರಾಮ ಭಕ್ತರನ್ನ ಸುಟ್ಟು ಹಾಕಿದ ತಕ್ಷಣ ಗುಜರಾತಿನಲ್ಲಿ ಗೋಧ್ರಾ ನರಮೇಧ ನಡೆಯಿತಲ್ಲ, ಇಡೀ ಮುಸಲ್ಮಾನ ಬಾಹುಲ್ಯ ಉಳ್ಳುವಂತ ಪ್ರದೇಶವನ್ನ ಕಟ್ಟು ಹಾಕಿ ರಾತ್ರಿ ಬೆಳಗಾಗುವ ತನಕ ಬೆಂಕಿ ಹಾಕಿ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರಲ್ಲ, ಇದು ಹಿಂದೂ ಸಮಾಜದ ಶಕ್ತಿ. ಇದು ಮರುಕಳಿಸಬೇಕು. ಬಡವೇರಿ ಕಲಾವಿದರಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷಾಶ್ರಯದ ನಿಲೆಟ್ ಇಲ್ಲು ಕಟ್ಟದ ಕೊರೊಂದೆತ್ತದು 30 ಇಲ್ಲನ್ನು ವಿಟ್ಲ ಪೆರುವಾಯಿ ಓಣಿ ಬಾಕಿಲ್ದ ಬಾಲಕೃಷ್ಣ ಪುರುಷ ಬೊಕ್ಕ ಬೇಬಿ ಸಂಸಾರಗೂ ಒದಗಾದೆರು. ಯಕ್ಷಗಾನ ರಂಗೋಡು ಸೇವೆ ಸಂದಾವಂದೊಪ್ಪುನ ಬಡವೇರಿ ಕಲಾವಿದರಿಗೆ ಇಲ್ಲು ಕಟ್ಟಾದ ಕೊರೊಂದೊಪ್ಪುನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಐತ ಯಕ್ಷಾಶ್ರಯದ ನಿಲೆಟ್ 30 ಇಲ್ಲು ಕಟ್ಟಾದಂಡು ವಿಟ್ಲ ಪೆರುವಾಯಿ ಓಣಿ ಬಾಕಿಲ್ದ ಬಾಲಕೃಷ್ಣ ಪುರುಷ ಬೊಕ್ಕ ಬೇಬಿ ಮಕ್ಲಿನ ಸಂಸಾರಗೂ ಕಟ್ಟಾಯಿನ ಇಲ್ಲಿನ ಅಕ್ಲಿಗೆ ಬುಡಿದು ಕೊಡ್ತಿರು. ಟ್ರಯಾಂಗಲ್ ತುಳುವೆರೆ ಚಾವಡಿ USA ಸಂಘಟನೆ ಈ ಇಲ್ಲು ಕಟ್ಟಿಯರೆ ಪಣವುದ ಸಹಾಯ ಕೊಡ್ತನು. ಉದಿಪನಗುದಂಬು ದೇವಿರ್ನ ಪೂಜೆ ಮಲ್ತದು ಪ್ರಸಾದ ಪಟ್ಟಿಯರು. ತನ್ಕುಲಿಗೆ ಇಲ್ಲು ಕಟ್ಟಿಯರೆ ಪಣವು ಸಹಾಯ ಕೊರ್ನ ಸತೀಶ್ ಶೆಟ್ಟಿ ಪಟ್ಲದಾರಿಗೆ ಬಾಲಕೃಷ್ಣ ಪುರುಷ ಕಂಡನಿ ಬೊಡೆದಿ ಬೊಕ್ಕ ಜೋಕುಲು ಸೊಲ್ಮೆ ಸಂದಾಯರು. ಪಟ್ಲ ಫೌಂಡೇಶನ್ ವಿಟ್ಲ ಘಟಕದ ಸಂಚಾಲಕರು ಅರವಿಂದ ರೈ, ರೋಹಿತ್ ರೈ, ಭಾಸ್ಕರ್, ಡಾ ಪ್ರಖ್ಯಾತ ಶೆಟ್ಟಿ ಅಳಿಕೆ ಈ ಪೊರ್ತುರಿತ್ತಿರು. ಭಜನಾ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಿರು. ಬಾರಿ ಬಂಗೋಡು ಒಂಜಿ ಇಲ್ಲದ ನಿರ್ಮಾಣ ಮಾಡ್ತದ ಅಂಡ ಇಂಕಲ್ನ ಪಟ್ಲ ಫೌಂಡೇಶನ್ದ ಸತೀಶ್ ಎಣ್ಣೆ ಎಂಕ್ಲಿಗೆ ಒಂಜಿ ಎಡ್ಡೆ ಮೊತ್ತದ ಒಂಜಿ ಆರ್ಥಿಕ ನೆರವನ್ನು ದೀತೀರು. ಆರಿಗೆ ಎಂಕಲ್ನ ಪರವಾದ ತುಂಬು ಹೃದಯದ ಧನ್ಯವಾದ. ಅಂಚನೆ ಆರ್ನ ಕಲಾ ಸೇವೆ ನಣಲ ಬೆಳಗಡು ಕಟ್ಟಿಲ್ ನಪ್ಪೆನ ಆಶೀರ್ವಾದ ಸದಾ ಆರ್ನ ಮಿತ್ತಿಪ್ಪಡು. ಅಂಚನೆ ಜ್ಞಾನಶಕ್ತಿ ದೇವರನ ಆಶೀರ್ವಾದಲ ಇಪ್ಪಡು. ನನಾತ್ ಆರು ಸೇವೆನು ಜನಗಳಿಗೆ ಕೊರಡು ಮಣ್ಪುಣ ಎಂಕಲ್ನ ಹೃದಯಾಂತರಾಳದ ಒಂಜಿ ಧನ್ಯವಾದಗಳು. ತುಂಬ ಸಂತೋಷ ಆಗ್ತಾ ಉಂಟು. ಬಹಳ ಕಷ್ಟದಲ್ಲಿ ಅಪ್ಪ ಅಮ್ಮ ಸೇರಿ ಮನೆ ಕಟ್ಟಿದ್ದು. ಕಟ್ಟಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ಅಪ್ಪ ಅಮ್ಮನಿಗೆ ಮಾತ್ರ ಗೊತ್ತು. ಆ ಕಷ್ಟವ ಪಟ್ಲ ಸತೀಶಣ್ಣನಿಗೆ ಕೂಡ ಗೊತ್ತಾಗಿ ನಮಗೊಂದು ಆರ್ಥಿಕ ಧನ ಸಹಾಯವನ್ನು ನೀಡಿದ್ದಾರೆ. ವಿಟ್ಲ ಘಟಕ ಎಲ್ಲ ಸೇರಿ ಸಹಾಯವನ್ನು ನೀಡಿದ್ದೀರಿ. ನಾವು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಚಿರಋಣಿಯಾಗಿರ್ತೇವೆ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ತೆನಕೈ ಭಾರತದ ಅಜ್ಮೀರ್ ಪನ್ಪುನ ಪುದರ್ ಪಡೆತನ ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಉಳ್ಳಾಲದ 22ನೇ ಪಂಚವಾರ್ಷಿಕ 432ನೇ ವರ್ಷದ
ಉರೂಸ್ ಲೇಸ್ ಏಪ್ರಿಲ್ 24 ಮೇ 14 ಮುಟ್ಟ ನಡೆಪೆರೆ ಉಂಡೊಂದು ಉಳ್ಳಾಲ ದರ್ಗಾ ಗುರ್ಕಾರರು ಹನೀಫ್ ಹಾಜಿ ತಿರುಪಾದೇರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿ ಗುರ್ಕಾರರು ಹನೀಫ್ ಹಾಜಿ ಸುದ್ದಿಕೋಟುಡು ಪಾತಿರ್ದು ತೆನ್ಕೈ ಭಾರತದ ಅಜ್ಮೀರ್ ಪನ್ಪುನ ಪುದರ್ ಪಡೆತನ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗದ 22ನೇ ಪಂಚವಾರ್ಷಿಕ 432ನೇ ವರ್ಷದ ಉರೂಸ್ ಲೇಸ್ ಖಾಜಿ ಸುಲ್ತಾನ್ ಉಲಾಮಾ ಕಾಂತಾಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ತುಂಬಾಳ್ತಿಡು ಏಪ್ರಿಲ್ 24 ಮೇ 14 ಮುಟ್ಟ ದರ್ಗಾಡು ನಡೆಪೆರೆ ಉಂಡು. ಏಪ್ರಿಲ್ 24 ಅಸರ್ ನಮಾಜಿಡ್ ಬೊಕ್ಕ ವರ್ಷದ ದಿಕ್ಸ್ ಬೊಕ್ಕ ಉರೂಸ್ ಉದಿಪನ ಆಪುಡು. ಅವೇ ದಿನ ದರ್ಗಾ ಜಿಯಾರತ್ ದುಂಬಾಳ್ತಿನ್ ಸಯ್ಯದ್ ಆಟ ಕೋಯ ತಂಗಳ್ ಒಯ್ಸುವೆರೆಂದು ಪಂಡೆರು. ಎಪಿ ಅಬೂಬಕರ್ ಮುಸ್ಲಿಯಾರ್ ದುಂಬಾಳ್ತಿಡು ನಡಪುನ ಉರೂಸ್ ಕಾರ್ಯಕ್ರಮನು ಸಯ್ಯದುಲ್ ಉಲಾಮಾ ಸಯ್ಯದ್ ಮುಹಮ್ಮದ್ ಜಫ್ರಿ ಮುತ್ತುಕೋಯ ತಂಗಳ್ ಉದಿಪನ ಮಲ್ಪುವೆರು. ಸಯೀದ್ ಹಾಮಿದ್ ಇಂಬಿಚ್ಚಿಕೋಯ ತಂಗಳ್ ದುವಾ ನಡಪಾವೆರು. ಸಯೀದ್ ಅಲಿ ಬಾಫಕಿ ತಂಗಳ್ ಇಬ್ರಾಹಿಂ ಖಲೀಲ್ ತಂಗಳ್ ಕಡಲುಂಡಿ ಒಡಿಪು ಖಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಶರಿಯತ್ ಕಾಲೇಜು ಪ್ರಿನ್ಸಿಪಾಲರು ಪ್ರೊಫೆಸರ್ ಅಹಮದ್ ಕುಟ್ಟಿ ಸಖಾಫಿ ಅಥವುಲ್ಲ ತಂಗಳ್ ಉದ್ಯಾವರ ಸ್ಪೀಕರ್ ಯುಟಿ ಖಾದರ್ ವಸತಿ ಮಂತ್ರಿ ಜಮೀರ್ ಅಹಮದ್ ಏನಪ್ಪಯ್ಯ ಅಬ್ದುಲ್ ಖುನ್ನಿ ಬಿಎಂ ಫಾರೂಕ್ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಇನಾಯತ್ ಅಲಿ ಮಲ್ಲ ಬಿನ್ನರಾದು ಪಾಲ್ದೆತೊನ್ವೆರೆಂದು ಹನೀಫ್ ಹಾಜಿ ಪಂಡೆರು. ಏಪ್ರಿಲ್ 25 ಮೇ 14 ಮುಟ್ಟ ಮುಖ್ಯ ಧಾರ್ಮಿಕ ನಾಯಕರೆಡ್ದು ಧಾರ್ಮಿಕ ಉಪನ್ಯಾಸ ನಡಪುಂಡು. ಮೇ 14 ಬಯ್ಯಗು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ ಗುರ್ಕಾರ್ಮೇಡು ನಡಪುನ ಸಾಮಾಜಿಕ ಸಭೆಟ್ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪೀಕರ್ ಯುಟಿ ಖಾದರ್ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಗೃಹ ಮಂತ್ರಿ ಡಾ ಜಿ ಪರಮೇಶ್ವರ್ ವಕ್ಫ್ ಮಂತ್ರಿ ಜಮೀರ್ ಅಹಮದ್ ಪೌರಾಡಳಿತ ಮಂತ್ರಿ ರಹೀಂ ಖಾನ್ ಎದುರು ಪಕ್ಷದ ನಾಯಕಿ ಆರ್ ಅಶೋಕ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾಲ್ದೆತೊನ್ವೆರೆಂದು ಗುರುಕಾರ್ಯರು ಹನೀಫ್ ಹಾಜಿ ಪಂಡೆರು. ದಕ್ಷಿಣ ಭಾರತದ ಅಜ್ಮೀರಿ ಎಂದೇ ಖ್ಯಾತಿ ಪಡೆದಿದ್ದ ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ತಂಗಳವರ 22ನೇ ಪಂಚವಾರ್ಷಿಕ ಹಾಗೂ 432ನೇ ವಾರ್ಷಿಕ ಉರೂಸ್ ಕಾರ್ಯಕ್ರಮವು ಇದೇ ಏಪ್ರಿಲ್ 24ರಿಂದ ಹಿಡಿದು ಮೇ 18ರವರೆಗೆ ನಡೆಯಲಿದೆ. ನಮಗಿದು ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ದೇಶದ ಅತಿ ದೊಡ್ಡ ದರ್ಗಾ 1ನೇ ಸ್ಥಾನದಲ್ಲಿರುವುದು ರಾಜಸ್ಥಾನದ ಜೈಪುರದ ಅಜ್ಮೀರದಲ್ಲಿ. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ 2ನೇ ಸ್ಥಾನ ಇರುವುದು ಉಳ್ಳಾಲದ ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ. 5 ವರ್ಷಕ್ಕೊಮ್ಮೆ ನಡೆಯುವ ಈ ಉರೂಸ್ ಕಾರ್ಯಕ್ರಮದಲ್ಲಿ 25 ಲಕ್ಷ ಭಕ್ತಾದಿಗಳು ಆಗಮಿಸಲಿಕ್ಕಿದ್ದಾರೆ. ಉರೂಸಿನ ಕೊನೆಯ ದಿವಸ ಮೇ 17ರಿಂದ 18ರವರೆಗೆ 24 ಗಂಟೆಗಳಲ್ಲಿ ಅನ್ನದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಅನ್ನದಾನದ ಸುಮಾರು 4ರಿಂದ 5 ಲಕ್ಷ ಜನ ಭಕ್ತಾದಿಗಳು ಈ ಸೌಲಭ್ಯವನ್ನು ಪಡೆಯಲಿಕ್ಕಿದ್ದಾರೆ. ಅದೇ ರೀತಿ ಉರೂಸಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಉರೂಸಿನ ಉದ್ಘಾಟನೆಯನ್ನು ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತಕೋಯ ತಂಗಳವರು ಉರೂಸಿನ ಉದ್ಘಾಟನೆಯನ್ನು ತಾರೀಖು 24ರಂದು ಸಾಯಂಕಾಲ 7 ಗಂಟೆಗೆ ನಡೆಸಲಿಕ್ಕಿದ್ದಾರೆ. ಕುಡ್ಲದ ಬೋಂದೇಲ್ ಕೃಷ್ಣನಗರದ ಕಲ್ಲುರುಟಿ ಪಂಜುರ್ಲಿ ಸಾನ್ನಿಧ್ಯ ಬೊಕ್ಕ ಗುಳಿಗ ಪಂಜುರ್ಲಿ ಕಟ್ಟೆದ ಮಹಾ ಕಲಶಾಭಿಷೇಕ ನಡಪಾಯಿನ ದಿನ ಕಟ್ಟೆದ ದೈವೋಲಿನ ವರ್ಷದ ಕೋಲ ನಡೆತದೆ. ಕಲ್ಲುರುಟಿ ಪಂಜುರ್ಲಿ ಸಾನ್ನಿಧ್ಯ ಬೊಕ್ಕ ಗುಳಿಗ ಪಂಜುರ್ಲಿ ಕಟ್ಟೆ ಕೃಷ್ಣನಗರ ಬೋಂದೇಲ್ ಕುಡ್ಲ ಮುಲ್ಪ ಕಟ್ಟೆದ ಮಹಾ ಕಲಶಾಭಿಷೇಕ ಬೊಕ್ಕ ವರ್ಷದ ಕೋಲ ಬೇತೆ ಕಾರ್ಯಕ್ರಮಲಿನ ಒಟ್ಟುಗು 3 ದಿನ ನಡೆತದೆ. ನಾಗತಂಬೆಲ ಆಶ್ಲೇಷ ಬಲಿ ಪಾವಂಜೆ ಮೇಲೆಡ್ತು ಶ್ರೀದೇವಿ ಮಹಾತ್ಮೆ ಆಟ ಕಟ್ಟೆದ ಮಹಾಕಲಶಾಭಿಷೇಕ ಆದೆ 2ನೇ ದಿನ ರಾತ್ರಿ ಕಲ್ಲುರುಟಿ ಪಂಜುರ್ಲಿ ಬೊಕ್ಕ ಗುಳಿಗ ಪಂಜುರ್ಲಿ ಇಂಚ ಕಟ್ಟೆದ ದೈಹುಲಿಗ್ ವರ್ಷದ ಕೋಲ ಕೊರಿಯರು. ಊರ ಪರಬೂರ ಭಕ್ತರು ಕಲ್ಲುರುಟಿ ಪಂಜುರ್ಲಿ ಬೊಕ್ಕ ಗುಳಿಗ ಪಂಜುರ್ಲಿ ಕಟ್ಟೆ ಕೃಷ್ಣನಗರ ಬೋಂದೇಲ್ದ ಆಡಳಿತ ಸಮಿತಿದ ಗುರ್ಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಕಟ್ಟೆದ ದೈವೋಲಿನ ಕೋಲ ತುದು ಬೂಲ್ಯತೆ ತೊಂಡೇರು.
ಕಾಟಿಪಳ್ಳ ಗಣೇಶಪುರತ್ತ ಶ್ರೀ ಮಹಾಗಣಪತಿ ದೇವಸ್ಥಾನಡು ಅಂಗಾರೆ ಹೊಸ ಬ್ರಹ್ಮ ತೇರು ಸಮರ್ಪಣೆ ಮಲ್ತಿರು ಬಲಿ ಬಿದಾಡ್ತು ದೇವರ ತೇರಿ ಏರ್ದು ಸುರೂತ ಸರ್ತಿ ದೇವರನ ಪಗಲು ತೇರ್ದ ಉಚ್ಚಯ ನಡೆತರು. ಕುಡ್ಲ ತಾಲೂಕುದ ಕಾಟಿಪಳ್ಳ ಗಣೇಶಪುರತ್ತ ಶ್ರೀ ಮಹಾಗಣಪತಿ ದೇವಸ್ಥಾನಡು ಏಪ್ರಿಲ್ 18 ಮುಟ್ಟ ಸಹಸ್ರ ಕುಂಭ ಬ್ರಹ್ಮಕಲಶ ಸೇರ್ದು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡತೊಂದುಂಡು. ದೇರೆಬೈಲು ಡಾಕ್ಟರ್ ಶಿವಪ್ರಸಾದ್ ತಂತ್ರಿಯರಣ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಸುನಿಲ್ ಭಟ್ರು ಇತ್ತದು ನಡತೊಂದುಪ್ಪುನ ಕಾರ್ಯಕ್ರಮಟ್ಟು ಅಂಗರೆ ಹೊಸ ಬ್ರಹ್ಮ ತೇರು ಸಮರ್ಪಣೆಗೆ ಅಟ್ಟನೆ ಆದಿತ್ತಂಡು. ಪುಲ್ಯಕಾಂಡೆ ದೀಪದ ಬಲಿ ದರ್ಶನ ಬಲಿ ರಾಜಾಂಗಣ ಪ್ರಸಾದ ಆದ ಹೊಸ ಬ್ರಹ್ಮರಥ ಸಮರ್ಪಣೆ ಮಲ್ತೆರು. 14 ಅಂತಸ್ತದ 5 ಕಾಲು ಅಡಿ ಎತ್ತರದ ಚಕ್ರೋಲು ಉಪ್ಪುನ 40 ಅಡಿ ಎತ್ತರದ ಹೊಸ ಬ್ರಹ್ಮ ತೇರಿನ ಬೆದ್ರದ ನಾರಾಯಣ ಆಚಾರ್ಯರ ಮಗೆ ಶಿಲ್ಪಿ ಹರೀಶ್ ಆಚಾರ್ಯ ಸಂಪಿಗೆ ತಯಾರು ಮಲ್ತದಿರು. ತೇರು ಕಟ್ಟೆರೆ 15 ಜನ ಕಾರ್ಮಿಕರು 1.5 ವರ್ಷ ಕಾಲ ಕೆಲಸ ಮಲ್ತದಿರು. ಗಣಪತಿ ಶಿವಗಣಕುಲು ಶಿವಪಾರ್ವತಿ ವಿಷ್ಣು ಬ್ರಹ್ಮ ಸರಸ್ವತಿ ಬೊಕ ಸುಬ್ರಹ್ಮಣ್ಯ ದೇವಿರು ಗಂಧರ್ವ ಯಕ್ಷರಿನ ಮೂರ್ತಿಲೆನು ರಥೊಟ್ಟು ಕೆತ್ತಿದಿರು. ಬ್ರಹ್ಮತೇರು ಸಮರ್ಪಣೆಡಿದು ಬೊಕ್ಕ ಗಣಹೋಮ ಸಾಮೂಹಿಕ ಅಪ್ಪದ ಪೂಜೆ ಮಾಪೂಜೆ ರಥ ಕಲಶಾಭಿಷೇಕ ಕರಿತಿದು ರಥ ಬಿಲಿಪಿದಾಡಂಡು. ದೇವಿರು ತೇರು ಏರ್ದು ಹೊಸ ಬ್ರಹ್ಮ ತೇರಿಡು ಸುರೂತ ಪಗೆಲು ರಥೋತ್ಸವ ನಡತ್ತಂಡು. ಊರ ಪರವೂರ ಭಕ್ತರು ಸೇರ್ತು ತೇರೊಯ್ತೇರು. ಬಯ್ಯಗ ದೇವಿರನ ಬಲಿಪಿದಾಡ್ದು ಉಚ್ಚಯ ಬೆಡಿಕಟ್ಟೆ ಪೂಜೆ ಬೆಡಿಮರದು ಪ್ರದರ್ಶನ ರಾತ್ರಿ ವಿಶೇಷ ಸಾಮೂಹಿಕ ಭೂತ ಪೂಜೆ ಭೂತ ಬಲಿ ಶಯನೋತ್ಸವ ಅಟ್ಟನೆ ಆದಿತ್ತಂಡು. ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಧರ್ಮೇಂದ್ರ ಗಣೇಶಪುರ, ಕಾರ್ಯತೂವನ ಅಧಿಕಾರಿ ನವೀನ್ ಕುಮಾರ್, ಸಮಿತಿ ಸದಸ್ಯರು ಸುಕುಮಾರ ಭಂಡಾರಿ, ಎ ವಾದಿರಾಜ್, ಜಿಕೆ ಸುಂದರ್, ಸುನಿಲ್ ಭಟ್, ದಯಾನಂದ ಹೊನ್ನಯ್ಯ ಕೋಟ್ಯಾನ್, ಅನುರಾಧ ಬೊಕ್ಕ ಹೇಮಾವತಿ, ಬ್ರಹ್ಮಕಲಶ ಬೊಕ್ಕ ನಾಗಮಂಡಲ ಸಮಿತಿ ಗುರುಕಾರ್ಯರು ಯಾದವ ಕೋಟ್ಯಾನ್, ಕಾರ್ಯ ಗುರುಕಾರ್ಯರು ಪ್ರಶಾಂತ್ ಮುಡಾಯ್ಕೋಡಿ, ಪ್ರಧಾನ ಕಾರ್ಯಂತಿರು ಪಿ ಸದಾಶಿವ ಐತಾಳ್ ಬೊಕ್ಕ ಸರ್ವ ಸದಸ್ಯರು ಉಚ್ಚೆಯಡು ಪಾಲ್ದೆತೊಂಡೆರು. ಏಪ್ರಿಲ್ 24 ಭಜನಾ ಸಂಭ್ರಮೋತ್ಸವ, 25 ನಾಗಮಂಡಲ, 25 ಜಾರಂದಾಯ ನೇಮ ಅಟ್ಟನೆ ಮಲ್ತದಿರು. ಮುಲ್ಕಿ ಕರ್ನಿರೆ ಧರ್ಮ ಜಾರಂದಾಯ ದೈವಸ್ಥಾನಡು ಕಾಲಾದಿ ನೇಮ ಏಪ್ರಿಲ್ 19 21 ಮುಟ್ಟ ನಡೆತದೆ. ಸೋಮವಾರ ರಾತ್ರಿ ಧರ್ಮ ಜಾರಂದಾಯ ಬಂಟ ದೈಪುಲಿಗೆ ಕಾಲಾದಿ ನೇಮ ಕೊರಿಯರು. ಮುಲ್ಕಿ ಕರ್ನಿರೆದ ಧರ್ಮ ಜಾರಂದಾಯ ದೈವಸ್ಥಾನಡು ಕಾಲಾದಿ ನೇಮ ಬೇತೆ ಬೇತೆ ಕಾರ್ಯಕ್ರಮಲಿನ ಒಟ್ಟುಗು 3 ದಿನ ನಡೆತಂಡೆ. ನವಕ ಕಲಶಾಭಿಷೇಕ ದೀಪಾರಾಧನೆದ ಬಲಿಯಾದ 2ನೇ ದಿನ ಕೊಡಿಯೇರ್ದು 3ನೇ ದಿನ ರಾತ್ರಿ ಧರ್ಮದೈವ ಜಾರಂದಾಯ ಬೊಕ್ಕ ಬಂಟೆರಿನ ಕಾಲಾದಿ ನೇಮ ನಡೆತಂಡೆ. ಊರ ಪರವೂರ ಭಕ್ತರು ಕರ್ನಿರೆ ದೈವಸ್ಥಾನದ ಆಡಳಿತದಕ್ಲು ಸರ್ವೇರ್ಲ ಜಾರಂದಾಯ ಬಂಟ ದೈಹೋಲಿನ ನೇಮ ತೂದು ಇಂಬು ನಟ್ಟೊಂದು ಬೂಲ್ಯದೆ ತೊಂಡೆರು. ಕರ್ನಿರೆ ಜಾರಂದಾಯ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕರ್ನಿರೆ ವಿಶ್ವನಾಥ ಶೆಟ್ಟಿ ಬೊಕ್ಕ ಸಮಿತಿ ಸದಸ್ಯರು ಆನುವಂಶಿಕ ಮುಕ್ತೇಸರರು ಕೆ ವಾಸುದೇವ ಶೆಟ್ಟಿ ಕರ್ನಿರೆ ಮಾಗಂದಡಿ ಆಡಳಿತ ಸಮಿತಿ ಗುರುಕಾರ್ಯರು ಹರೀಶ್ ಚಂದ್ರ ಶೆಟ್ಟಿ ಕರ್ನಿರೆ ಗುತ್ತು ಈ ಪೊರ್ತುರಿತ್ತರು.
ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಏಪ್ರಿಲ್ 27 ಮುಟ್ಟ ನಡತೊಂದುಂಡು. ವೀಣಾ ಬನ್ನಂಜೆ ನಡಪಾದ ಕೊರ್ಪುನ ಪ್ರವಚನ ಕಾರ್ಯಕ್ರಮನು ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಓದಿಪನ ಮಲ್ತೆರು. ಉಳ್ಳಾಲ ತಾಲೂಕುದ ಸಜಿಪನಡು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನಡು ಏಪ್ರಿಲ್ 27 ಮುಟ್ಟ ವೀಣಾ ಬನ್ನಂಜೆ ಪ್ರವಚನ ನಡಪಾವೊಂದಿತ್ತಿದು. ಸೋಮವಾರ ಸಜಿಪ ಮಾಕಣೆದ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ ಪ್ರವಚನ ಉದಿಪನ ಮಲ್ತೆರು. ಭಾಗವತ ಸಪ್ತಾಹ ಸಮಿತಿ ಗುರುಕಾರ್ಯರು ಯಶವಂತ ದೇರಾಜೆ ಮಾತೆರೆಲ್ಲ ಎತ್ಕೊಂಡರು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಲ್ಲ ಬಿನ್ನೆರಾದ ಪಾತಿರ್ದು ನಮ್ಮ ಧರ್ಮ ಸಂಸ್ಕೃತಿಗೂ ಒಡಕು ಬರೊಂದುಂಡು. ಇಂಚಿನವಲು ಜವನ ಜವಂದಿಲೆಗ್ ತಿಳುವಳಿಕೆ ಕೊರಡು. ನಮ್ಮ ಇಲ್ಲು ನಮ್ಮ ಕುಟುಂಬ ಉರಿಯೋಡು ಪಂದಾಂಡ ಒಂದು ಅಗತ್ಯ ಅಂಚಾದು ಭಾಗವತ ಪ್ರವಚನ ಎಡ್ಡೆ ಕಾರ್ಯಕ್ರಮ ಅಂದು ಪಂಡೆರು. ವೆಂಕಟೇಶ್ವರ ಭಟ್ ಮುಳ್ಳುಂಜ, ರಾಧಾಕೃಷ್ಣ ಆಳ್ವ ಕಂಚಿಲ, ಶಂಕರ್ ಯಾನೆ ಕೋಚ ಪೂಜಾರಿ, ನೌಣಿಯ ನಲಿಕೆ ಕಂಚಿನಡ್ಕ ಪದವು ಬೆನ್ನೆರಾದು ಪಾಲ್ದೆ ತೊಂಡೆರು. ಸುರೇಶ್ ಬಂಗೇರ ಸೊಲ್ಮೆ ಸಂದಾಯರು, ದೀಪಕ್ ಕೋಟ್ಯನ್ ಕೊಂಕಣ್ ತೋಟ ಕಾರ್ಯಕ್ರಮ ಸುಧಾರ್ತೆರು. ಮಕ್ಕಳಿಲ್ಲ ಅಂತ ಕೇಳಿದೆ. ಮಕ್ಕಳಿದ್ದಾರೆ 2 ಜನ ಎಲ್ಲಿದ್ದಾರೆ? ಅವರು ಅಮೇರಿಕದಲ್ಲಿ ಏನು ಮಾಡ್ತಾರೆ? ಅವರು ದೊಡ್ಡ ದೊಡ್ಡ ಕೆಲಸದಲ್ಲಿ ಏನಿದ್ದಾರೆ ಮರಿಯನ್ನು. ಹಾಗಾದ್ರೆ ಅವರು ಮತ್ತೆ ಬರುವುದಿಲ್ಲ ಅಂತ ಕೇಳಿದೆ. ಬರ್ತಾರೆ ಅಂತೇಳಿ ನನಗೆ ಖುಷಿ ಆಯಿತು. ಬರ್ತಾರೆ ಅಂತ ಯಾವಾಗ ಅಂತ ಕೇಳಿದೆ. ನಾನು ಸತ್ತ ಕೂಡಲೇ ಬರ್ತಾರೆ ಅವರು. ಯಾಕೆಂದರೆ ಚಿನ್ನ ಉಂಟಲ್ಲ ಅದನ್ನು ಇಟ್ಕೊಂಡು. ಇದು ಇವತ್ತಿನ ನಾವು ಬೆಳೆಸಿದಂಥ ಮಕ್ಕಳು ಹೇಗಿದ್ದಾರೆ ಅಂತ. ಅದಕ್ಕೆ ಅವರು ಧರ್ಮ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಮೌಲ್ಯಗಳು ಗೊತ್ತಿಲ್ಲ. ಅದನ್ನು ತಿಳಿಸಿದ್ದು, ಜಗತ್ತಿಗೆ ತಿಳಿಸಿದ್ದು ನಾವು ಹಿಂದೂಗಳು. ಅದು ನೆನಪಿಟ್ಕೊಳ್ಳಿ. ಅದೆಲ್ಲವನ್ನು ಇವತ್ತು ಬಿಟ್ಟು ಇನ್ಯಾವುದೋ ಪಾಶ್ಚಾತ್ಯ ಶೈಲಿಗೆ ನಾವು ಹೋಗ್ತಾ ಇದ್ದೇವೆ. ಅದು ದುರ್ದೈವ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮ ಮನೆ ಉಳಿಲಿಕ್ಕೆ, ನಮ್ಮ ಕುಟುಂಬ ಉಳಿಲಿಕ್ಕೆ ನೀವು ವೃದ್ಧಾಶ್ರಮಕ್ಕೆ ಹೋಗದೆ ನಿಮ್ಮ ಸೇವೆಯನ್ನು ನೀವು ಹೇಗೆ ಮಕ್ಕಳಿಗೆ ಮಾಡಿದಿರ ಹಾಗೆ ನಿಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡಿಕೊಳ್ಳುವಂಥ ಕಾನೂನೆಲ್ಲ ತಂದಿದ್ದಾರೆ. ಅದೇ ಆ ಕಾನೂನಿನ ಮೇಲೆ ಎಲ್ಲವೂ ನಿರ್ಣಯ ಆಗುವುದಿಲ್ಲ. ಅಂಥ ಒಂದು ಮಕ್ಕಳನ್ನು ಪಡೆಯುವ ರೀತಿಯಲ್ಲಿ ಏನೇನು ಮಾಡಬೇಕು ಅಂತ ಹೇಳುವುದಕ್ಕೆ ಇವತ್ತು ಈ ಭಾಗವತ ಪ್ರವಚನ ಇದೆ ಅಂತ ತಿಳ್ಕೊಂಡಿದ್ದೇನೆ. ನಮ್ಮ ಒಳಗೆ ಒಂದು ಮೂಲವನ್ನು ಹಿಡಿದು ಅಲ್ಲಾಡಿಸುವ ಕೆಲಸ ಮಾಡುವಂತಹ ಧ್ವನಿ ಅವರದ್ದು. ನಾದದಿಂದಲೇ ಎಳೆಯುವುದು. ಕೂಗೆ ಕೂಗುತ್ತದ ಓಂ ಕುಹು ಎಂದು ಅಂತ ಬೇಂದ್ರೆ. ಅದು ಒಂದೇ ಸಮನೆ ಕೂಗ್ತದೆ ಈ ಕೋಗಿಲೆ. ಯಾವ ಕೋಗಿಲೆ ಇದು? ಯಾವ ಮರವೋ ಏನೋ ಒಂದೇ ಸಮನ ಅಸರಂತ ಕೂಗುತ್ತದ. ಏನು ಇದಕ್ಕೆ ಬ್ಯಾನ್ಯೋ ಅಂತ ಜೋಗಿ ಕವಿತೆಯಲ್ಲಿ ಬೇಂದ್ರೆ ಹೇಳ್ತಾರೆ. ನಮ್ಮ ಒಳಗೆಲ್ಲರಲ್ಲೂ ಒಂದು ಆತಂಕ ಇದೆ. ಅದನ್ನು ಈಗ ನಾವು ಇನ್ನೊಂದು ಧರ್ಮದ ಆತಂಕ ಅನ್ನೋಣ, ಅಥವಾ ನಮಗೆ ಇರುವಂತಹ ಯಾವುದು ಆರ್ಥಿಕ ಆತಂಕ ಅನ್ನೋಣ, ನಮಗೆ ಇರುವಂತಹ ವಿದ್ಯೆ ಇಲ್ಲದ, ಉದ್ಯೋಗ ಇಲ್ಲದ ಭಯ ಅನ್ನೋಣ. ಏನೇನೋ ಭಯಗಳಿವೆ ನಮಗೆ. ಭಯ ಇಲ್ಲದವನು ಇಲ್ಲ. ಈ ಭಯ ಇಲ್ಲದೇ ಇರುವವನಿಗೆ ಒಂದು ಭಯವನ್ನೇ ಇಲ್ಲವಾಗಿಸುವ ಬಹಳ ದೊಡ್ಡ ತತ್ವಶಾಸ್ತ್ರವನ್ನು ನಮ್ಮ ಭಾರತದ ಪೂರ್ವಜರು, ಹಿರಿಯರು ಸಂಪತ್ತನ್ನೇ ಕೊಟ್ಟು ಹೋಗಿದ್ದಾರೆ. ನನಗೆ ಬಹಳ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಶ್ರೀಗಳು ಪದೇ ಪದೇ ಹೇಳುವ ಮಾತು, ಎಲ್ಲ ಮಾಡಿಟ್ಟು ಹೋಗ್ಯಾರ, ನಡೆಯೋದಷ್ಟೇ ಉಳಿದೈತಿ ಅಂತ. ಮಾಡೋಕ್ಕೆ ಏನೂ ಇಲ್ಲ, ಎಲ್ಲ ಹಿರಿಯರು ಮಾಡಿಟ್ಟು ಹೋಗ್ಯಾರ, ಅವರು ಮಾಡಿಟ್ಟದನ್ನು ತಿಳ್ಕೊಂಡು ನಡೆಯೋದಷ್ಟೇ ಉಳಿದೈತಿ ಅಂತ ಹೇಳುವ ಮಾತು ಬಹಳ ಸತ್ಯವಾದದ್ದು. ಮಿಜಾರು ದೋಟ ಹರಿಮೀನಾಕ್ಷಿ ಇಲ್ಲಡೆ ಕುಟುಂಬುಡು ನಂಬೊಂದು ಬೈದಿನ ದೈವೋಲಾಯ್ನ ಅಣ್ಣಪ್ಪ ಪಂಜುರ್ಲಿ ಸತ್ಯದೇವತೆ ಮಂತ್ರಜಾವದೆ ಕಲ್ಲುರುಟಿ ಪಂಜುರ್ಲಿಗ್ ಒಡಿಪುದ ಭಾರತಿ ಶೆಟ್ಟಿ ಬೊಕ್ಕ ಚೋಕುಲು ಸೋಮವಾರ ಪರಕೆದ ಗಗರ ಸೇವೆ ಕೊರಿಯರು. ಸತ್ಯುದ ನಾಡು ತೌಳುವ ಮಣ್ಣಿಡು ಭೂತಾರಾಧನೆದ ಕಟ್ಟಲೆ ಸಂಪ್ರದಾಯದಂಚ ವರ್ಸಾದಿ ಕಾಲಾದಿ ಕೋಲ ನೇಮ ನಡಪಾವೊಂದಿತ್ತುಂಡಲ ಪರಕ್ಕೆ ಪಂಡದು ಕೋಲ ಕೊರ್ಪುನ ಧರ್ಮನೇಮ ಕೊರ್ಪುನ ಕಟ್ಟಲ ಪಿರಾಕದ ಕಾಲುಡುದಿಂಚ ನಡತಬೈದಂಡು. ಮೂಲ್ಕಿ ಬೆದ್ರ ತಾಲೂಕುದ ಮಿಜಾರ್ದೋಟ ಹರಿಮೀನಾಕ್ಷಿ ಇಲ್ಲಡೆ ಕುಟುಂಬ ನಮ್ಮೊಂದುಪ್ಪುನ ದೈವೋಲಾಯಿನ ಅಣ್ಣಪ್ಪ ಪಂಜುರ್ಲಿ ಸತ್ಯ ದೇವತೆ ಮಂತ್ರ ಜಾವದೆ ಕಲ್ಲುರುಟಿ ಪಂಜುರ್ಲಿ ದೈವಲೆಗ್ ಸೋಮವಾರ ಗಗ್ಗರ ಸೇವೆ ಅಟ್ಟನೆ ಆದಿತ್ತಂಡು. ಕಾಂಡೆ ಭಜನಾ ಕಾರ್ಯಕ್ರಮ, ಗಣಹೋಮ, ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನದ ಬೊಕ್ಕ ಯಕ್ಷಗಾನ ಹಾಸ್ಯ ವೈಭವ ನಡಪಾಯಿನಿಡಿದು ಬೊಕ್ಕ ರಾತ್ರಿ ಒಡಿಪುದ ಭಾರತಿ ಶೆಟ್ಟಿ ಬೊಕ್ಕ ಜೋಕುಲು ಪರಕ್ಕಿದ ಈ ಗಗ್ಗರ ದೆಚ್ಚಿನ ಅಟ್ಟನೆ ಮಲ್ತದಿತ್ತರು. ಊರದ ಸುತ್ತಮುತ್ತದ ಭಕ್ತರು ಸೇವಕರ್ತರು ಭಾರತಿ ಶೆಟ್ಟಿ ಬೊಕ್ಕ ಜೋಕುಲು ಒಡಿಪು ಮಿಜಾರು ದೋಟ ಹರಿಮೀನಾಕ್ಷಿ ಇಲ್ಲಲ್ದ ಹರಿಯಪ್ಪ ಶೆಟ್ಟಿ ಸಂಸಾರ ಬೊಕ್ಕ ಕುಟುಂಬದಕ್ಲು ಗಗ್ಗರ ಸೇವೆ ತೂದು ದೈವೊಲಿನ ಇಂಬು ನಟ್ಟೊಂದು ಬೂಲ್ಯದೆ ತೊಂಡೆರು.
ಎಡಗಿರಿ ತತ್ತಲು ಸುದ್ದಿ ನಮಗಿಂಡು ನನಗತ್ತು ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕುಳ್ಳ ನ್ಯೂಸ್ 24/7.